ಮಂಗಳೂರಿನಲ್ಲಿರುವ ಕರ್ನಾಟಕ ಕೋಸ್ಟ್ ಗಾರ್ಡ್ನ ಹೆಡ್ ಕ್ವಾರ್ಟರ್ನಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ನ 44ನೇ ರೈಸಿಂಗ್ ದಿನವನ್ನು ಆಚರಿಸಲಾಯಿತು. ಕೋಸ್ಟ್ ಗಾರ್ಡ್ನ ಡಿಐಜಿ ಕಮಾಂಡರ್ ಎಸ್ಎಸ್ ದಾಸಲ, ಇಂಡಿಯನ್ ಕೋಸ್ಟ್ ಗಾರ್ಡ್ನ ಕಮಾಂಡರ್ ಯಂಗ್ ಡೇ ಮತ್ತು ಕಮಾಂಡೆಂಟ್ ರಾಜೀವ್ ಅವರು ಕೇಕ್ ಕತ್ತರಿಸಿ ರೈಸಿಂಗ್ ಡೇ ಅನ್ನು ಆಚರಿಸಿದರು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಹಾಯಕ ಕಮಾಂಡೆಂಟ್ ಅಪೂರ್ವ ಶರ್ಮಾ, ಕಮಾಂಡೆಂಟ್ ದೀಪಿಕಾ ಧಿಮನ್, ಎಂಆರ್ಪಿಎಲ್ನ ಡಿಸಿ, ಸಿಐಎಸ್ಎಫ್ನ ಮೃತ್ಯುಂಜಯ, ಎನ್ಎಂಪಿಟಿಯ ಸಿಐಎಫ್ಎಸ್ನ ಡಿಸಿ ಅಶುತೋಷ್ ಗೌರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ, ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಅಧ್ಯಕ್ಷರಾದ ಎಂಎಸ್ ರೂಬಿ ಅಗರ್ವಾಲ್, ಗ್ಲೋಬಲ್ ಟಿವಿಯ ನಿರ್ದೇಶಕರಾದ ಎನ್ವಿ ಪೌಲೋಸ್, ಡಾಕ್ಟರ್ ಪ್ರಿಯದರ್ಶಿನಿ ಮತ್ತಿತರರು ಉಪಸ್ಥಿತರಿದ್ದರು.